ಎಲ್ಲರಿಂದಲೂ ಪ್ರೀತಿಯಿಂದ ಅಮ್ಮ ಎಂದು ಕರೆಯಲ್ಪಡುವ ಮಾತಾ ಅಮೃತಾನಂದಮಯ್ಯವರ ಭಕ್ತರಾದ ಕಾಂಚನ ಹುಂಡೆಯ ಆಡಳಿತ ನಿರ್ದೇಶಕರಾದ ಪ್ರಸಾದ್ ರಾಜ್ ಕಾಂಚನ್ ಅವರ ಮನೆಗೆ ಅಮೃತಪುರಿ ಮಾತಾ ಅಮೃತಾನಂದಮಯಿ ಮಠದ ಜನರಲ್ ಸೆಕ್ರೆಟರಿ ಸ್ವಾಮಿ ಪೂರ್ಣಾಮೃತಾನಂದಪುರಿ ಭೇಟಿ ನೀಡಿದ್ರು. ಈ ಸಂದರ್ಭ ಮನೆ ಮಂದಿಯವರೆಲ್ಲ ಅವರಿಗೆ ಆತ್ಮೀಯ ಸ್ವಾಗತವನ್ನ ಕೋರಿದ್ರು. ದೀನ ದಲಿತರ, ಅನಾರೋಗ್ಯಸ್ಥರ, ಅಸಹಾಯಕರ ಬಾಳಿಗೆ ಆಶಾ ಕಿರಣವಾದ ಎಲ್ಲರ ಪ್ರೀತಿಯ ಅಮ್ಮ ಮಾತಾ ಅಮೃತಾನಂದಮಯಿಯವರ ಭಕ್ತರಾದ ಮಂಗಳೂರು ಮಾತಾ ಅಮೃತಾನಂದಮಯಿ ಸೇವಾ ಸಮಿತಿ ಅಧ್ಯಕ್ಷರು, ಮಂಗಳೂರಿನ ಹೆಸರಾಂತ ಕಾರು ಮಾರಾಟ ಮಳಿಗೆಯಾದ ಕಾಂಚನ ಹುಂಡೈ ಆಡಳಿತ ನಿರ್ದೇಶಕರು ಪ್ರಸಾದ್ ರಾಜ್ ಕಾಂಚನ್ ಅವರ ಬೋಳೂರು ಮಠದ ಕಣಿ ವೆಸ್ಟ್ ಪಾಯಿಂಟ್ ವಸತಿ ಸಮುಚ್ಚಯದಲ್ಲಿರುವ ಮನೆಗೆ ಅಮೃತಪುರಿ ಮಾತಾ ಅಮೃತಾನಂದಮಯಿ ಮಠದ ಜನರಲ್ ಸೆಕ್ರೆಟರಿ ಸ್ವಾಮಿ ಪೂರ್ಣಾಮೃತಾನಂದಪುರಿ ಭೇಟಿ ನೀಡಿದರು. ಮನೆಗೆ ಭೇಟಿ ನೀಡಿದ ಸ್ವಾಮೀಜಿಯವರನ್ನು ಪ್ರಸಾದ್ ರಾಜ್ ಕಾಂಚನ್ ಅವರ ಮನೆ ಮಂದಿಯವರೆಲ್ಲರೂ ಪ್ರೀತಿಪೂರ್ವಕವಾಗಿ ಆದರದಿಂದ ಸ್ವಾಗತಿಸಿದರು. ಅಲ್ಲದೆ ಮಂಗಳೂರಿನ ಹೆಸರಾಂತ ಕಾರು ಮಾರಾಟ ಮಳಿಗೆಯಾದ ಕಾಂಚನ ಹುಂಡೈ ಆಡಳಿತ ನಿರ್ದೇಶಕ ಪ್ರಸಾದ್ ರಾಜ್ ಕಾಂಚನ್ ಅವರ ಕುಟುಂಬಸ್ಥರು ಅಮೃತಪುರಿ ಮಾತಾ ಅಮೃತಾನಂದಮಯಿ ಮಠದ ಜನರಲ್ ಸೆಕ್ರೆಟರಿ ಸ್ವಾಮಿ ಪೂರ್ಣಾಮೃತಾನಂದಪುರಿ ಅವರ ಪಾದ ಪೂಜೆಯನ್ನು ಮಾಡಿ ಆರತಿಯನ್ನ ಬೆಳಗಿದರು. ಕೃಷ್ಣ ವಿಷ್ಣು ಹರಿ ರಾಕರೆ ಮುರಾರಿ, ಕೃಷ್ಣ ವಿಷ್ಣು ಹರಿ ರಾಕರೆ ಮುರಾರಿ. ತದಬಳಿಕ ಅವರು ಮಾತಾ ಅಮೃತಾನಂದಮಯಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ನಮನವನ್ನ ಸಲ್ಲಿಸಿದರು. ತದಬಳಿಕ ಬಂದ ಎಲ್ಲರಿಗೂ ಪ್ರಸಾದ ವಿತರಣೆ ನಡೆಯಿತು. ಈ ಸಂದರ್ಭ ಮಂಗಳೂರು ಮಾತಾ ಅಮೃತಾನಂದಮಯಿ ಮಠದ ಬ್ರಹ್ಮಚಾರಿಣಿ ಮಂಗಳಾಮೃತ ಚೈತನ್ಯ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.